ಪಂಚರಾಜ್ಯದ ಚುನಾವಣೆವರೆಗೂ ಬ್ರೇಕ್ ಹಾಕಲಾಗಿದ್ದ ತೈಲ ಬೆಲೆಗಳು ಇದೀಗ ಏಕಾಏಕಿಯಾಗಿ ಗಗನಕ್ಕೇರಿದೆ. ದಿನನಿತ್ಯವೂ 50 ಪೈಸೆಯಂತೆ ದರ ಏರಿಕೆ ಕಾಣ್ತಾ ಇದ್ದು, ಕೊರೋನಾದ ಸಂಕಷ್ಟದ ಹೊಡೆತದ ಬಳಿಕ ಇದೀಗ ಸ್ವಲ್ಪ ಚೇತರಿಸಿಕೊಳ್ತಾ ಇರುವ ಜನತೆಗೆ ಕೇಂದ್ರ ದೊಡ್ಡ ಹೊಡೆತವನ್ನೇ ನೀಡ್ತಾ ಇದೆ. ಮಂಗಳೂರಿನಲ್ಲಿ ಇದೀಗ ಪೆಟ್ರೋಲ್ ಬೆಲೆ ಬರೋಬ್ಬರಿ ₹103.65 ತಲುಪಿದೆ. 6 ದಿನಗಳಲ್ಲಿ 5ನೇ ಬಾರಿಗೆ ಸತತವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗ್ತಿದೆ. ಇಂದು ಕೂಡ ಪೆಟ್ರೋಲ್ 50 ಪೈಸೆಯಷ್ಟು ಮತ್ತು ಡೀಸೆಲ್ 55 ಪೈಸೆಯಷ್ಟು ದುಬಾರಿಯಾಗಿದೆ. ಇದರಿಂದಾಗಿ ಒಂದೇ ವಾರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕ್ರಮವಾಗಿ ₹3.70 ಮತ್ತು ₹3.75 ಹೆಚ್ಚಿದಂತಾಗಿದೆ. ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಇದೀಗ ಲೀಟರ್ಗೆ ₹99.11 ಆಗಿದ್ರೆ ಡೀಸೆಲ್ ಬೆಲೆ ₹90.42 ಹೆಚ್ಚಾಗಿದೆ ಅಂತ ಸರ್ಕಾರಿ ಸ್ವಾಮ್ಯದ ತೈಲ ಮಾರಾಟ ಸಂಸ್ಥೆಗಳ ಪ್ರಕಟಣೆ ಹೇಳಿದೆ. ಆದರೆ ತೈಲ ಬೆಲೆ ಏರಿಕೆಯಾಗ್ತಾ ಇರುವಂತೆಯೇ ಇದರ ಹೊರೆಯೆಲ್ಲವನ್ನ ಕೂಡ ಬಡ ಗ್ರಾಹಕನ ಜೇಬಿಗೆ ವರ್ಗಾಯಿಸಲಾಗ್ತಿದೆ. ಇನ್ನು ಮಂಗಳೂರಿನಲ್ಲೂ ಕೂಡ ತೈಲ ಗ್ರಾಹಕನಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಂಗಳೂರಿನ ಗ್ರಾಹಕರು ಏನ್ ಹೇಳ್ತಾರೆ ನೀವೇ ಕೇಳಿ. ₹300 ಆಗಿದೆ, ಅದಕ್ಕಿಂತ ಆಗ್ಬೋದಲ್ಲ. ಎಲ್ಲ ಥರ ಪ್ರಾಬ್ಲಮ್ ಉಂಟಲ್ಲ, ಏನು ಮಾಡೋದು, ಎಲ್ಲ ಗಲಾಟೆ ಆಗ್ತಾ ಉಂಟು. ಪೆಟ್ರೋಲ್ ಬರುವ ಎಲ್ಲಿಂದ ನಮಗೆ ಪೆಟ್ರೋಲ್ ಬರ್ತದೆ ಅಲ್ಲಿ ನಮಗೆ ಪೆಟ್ರೋಲ್ ಸಪ್ಲೈ ಇಲ್ಲ. ಅದರಿಂದ ಸ್ವಲ್ಪ ಸಮಸ್ಯೆ ಆಗ್ತದೆ, ಅಡ್ಜಸ್ಟ್ ಮಾಡ್ತದೆ, ಏನು ಮಾಡಿದೆ ಆಗ್ತದೆ. ಹೌದಲ್ಲ, ಪೆಟ್ರೋಲ್ದು ರೇಟ್ ಜಾಸ್ತಿ ಆತನು, ನಿಜವಾದ ಜಾಸ್ತಿ ಆತನ ಪಂಡ ಉಗ್ರೇನ್ಲ ರಷ್ಯಲ ಒಂದು ಅದು ನಮಕಿತ್ತೆ ಲಾಸ್ ಆತನು ಪಾಪದಾಕ್ಲಿ ಬೆನ್ಪುಣಕ್ಲಿ ಸರ್ಕಾರ ಕಮ್ಮಿ ಮಲ್ಪೊಡ ಹಾಕೊಂಡು ಆಡೈತೆ ಆಮೇಲೆ ಬರ್ಪುಣತಿ ನಮಕ್ ಪೂರ ಸೌಲಭ್ಯ ಉಂಡು ಆಂಡಲ ನಮ್ಮ ಸರ್ಕಾರಲ ತೂಗಡತಿ ನಮ್ಮ